ಬಾಲಸಂಘ ಉಪ್ಪಳ ವಿಲೇಜ್ ಸಮ್ಮೇಳನ ಬೇಕೂರು ಸುಭಾಷ್ ನಗರದ ರಾಯಲ್ ಬೊಳ್ಳಾರ್ ಹಾಲ್ನಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿಶಾಂತ್ ಶೆಟ್ಟಿ ಬೊಳ್ಳಾರ್ ವಹಿಸಿ ಬಾಲಸಂಘದ ಕುಂಬಳೆ ಏರಿಯಾ ಕಮಿಟಿ ಸದಸ್ಯೆ ವರ್ಷಾ ಅವರು ಉದ್ಘಾಟಿಸಿದರು. ನವನೀತ್ ಶೆಟ್ಟಿ ಬೊಳ್ಳಾರು ಮಕ್ಕಳಿಗೆ ತರಬೇತಿಯನ್ನು ನೀಡಿದರು. ಏರಿಯಾ ಕಮಿಟಿ ಸದಸ್ಯರಾದ ಪ್ರಶಾಂತ್ ಕನಿಲ ಹಾಗೂ ಲೋಕಲ್ ಕಮಿಟಿ ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ ಬೊಳ್ಳಾರು, ಲೋಕಲ್ ಕಮಿಟಿ ಸದಸ್ಯರಾದ ಉಮೇಶ್ ಶೆಟ್ಟಿ ಬೊಳ್ಳಾರು, ಚುಕ್ರಾ ಕಣ್ಣಟಿಪಾರೆ, ಪ್ರವೀಣ್ ಕುಮಾರ್, ಸಹಜಾನ್ ಫಿರ್ದೂಸ್ ನಗರ್, ಪಾರ್ವತಿ ಬೇಕೂರು, ಬಾಲಸಂಘದ ಸಂಚಾಲಕರಾದ ಸಂತೋಷ್ ಬೇಕೂರು, ಜನಾರ್ದನ ಕುಲಾಲ್ ಬೊಳ್ಳಾರ್ ಉಪಸ್ಥಿತರಿದ್ದರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.